ಊರಿನ ಜನರ ಬಹುಕಾಲದ ಬೇಡಿಕೆ ಆದಂಥ ಈ ರಸ್ತೆಗೆ ಸುಮಾರು 6 ಲಕ್ಷ ಅನುದಾನವನ್ನು ಒದಗಿಸಿ ನುಡಿದಂತೆ ನಡೆದಂಥ ನಮ್ಮ ಕ್ಷೇತ್ರದ ಜನಮೆಚ್ಚಿದ ಶಾಸಕರು ವಿಧಾನಸಭೆಯ ಸ್ಪೀಕರ್ ಆದಂಥ ಶ್ರೀಯುತ ಯುಟಿ ಖಾದರ್ ಸರ್ ಅವರಿಗೆ ಮೊದಲನೇದಾಗಿ ನಾನು ಊರಿನ ಜನರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇದಕ್ಕೆ ಸಹಕರಿಸಿದಂಥ ನಮ್ಮ ಪಂಚಾಯತ್ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಅದೇ ರೀತಿ ಇಮ್ತಿಯಾಜ್ರವರು, ಅದೇ ರೀತಿ ಇದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಜನರ ಬೇಡಿಕೆಗೆ ಸಹಕರಿಸಿದಂಥ ಊರಿನ ಎಲ್ಲರಿಗೂ, ಪಂಚಾಯತ್ನ ಎಲ್ಲ ಸದಸ್ಯರಿಗೂ, ಊರಿನ ಜನರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬಹುದಿನಗಳ ಬೇಡಿಕೆಯಾದ ಅರ್ಕಣ ಮಾದುಮೂಲೆ ರಸ್ತೆಯ ಕಾಂಕ್ರೀಟೀಕರಣಕ್ಕೆ ಮಾನ್ಯ ಡಾಕ್ಟರ್ ಯುಟಿ ಖಾದರ್ ಅವರು ನಮ್ಮ ಬೇಡಿಕೆಯನ್ನು ಸ್ಪಂದಿಸಿ ಈಗ 6 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿರುತ್ತಾರೆ. ಅವರಿಗೆ ಪ್ರಪ್ರಥಮವಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿ ಇದಕ್ಕೆ ಸಹಕರಿಸಿದ ಎಲ್ಲ ನನ್ನ ಇಮ್ತಿಯಾಜ್ ಇರ್ಬೋದು, ಅಧ್ಯಕ್ಷರಾದ ರಫೀಕರು ಇರ್ಬೋದು, ಮನ್ಸೂರು ಇರ್ಬೋದು, ಎಲ್ಲ ನಮಗೆ ಸ್ನೇಹಿತರು ಇರ್ಬೋದು. ಅರ್ಕಾಣದ ಜನಗಳ ಒಂದು ಬೇಡಿಕೆಯಾಗಿತ್ತು. ಒಂದನೇದಾಗಿ ಅಂದರೆ ಅಲ್ಲಿ ಒಂದು ಗ್ಯಾಸಿನ ಗೋಡಾನ್ ಇರೋದ್ರಿಂದ ತುಂಬ ಜನಗಳಿಗೆ ಕಷ್ಟ ಆಗ್ತಿತ್ತು. ಇದೀಗ ಈ ಅರ್ಕಣ 4ನೇ ವಾರ್ಡಿನ ಸಾಧಾರಣ ಒಂದು ಕಾಂಕ್ರೀಟೀಕರಣ, ರೋಡಿನ ಕಾಂಕ್ರೀಟೀಕರಣ ಒಂದು 90% ಮುಗಿದೆ ಅಂತ ನನ್ನೊಂದು ಅನಿಸಿಕೆ. ಎಲ್ಲ ಕಡೆಯೂ ನಮ್ಮ ಮಾನ್ಯ ಯುಟಿ ಖಾದರ್ ಸರ್ ಅನುದಾನದಿಂದ ಇಡೀ ಅರ್ಕಣ ಪ್ರದೇಶಕ್ಕೆ ಸಂಪೂರ್ಣವಾಗಿ ಕಾಂಕ್ರೀಟೀಕರಣ ಆಗಿದೆ. ಇನ್ನೊಂದು 10% ಇರ್ಬೋದು. ಅದು ಮುಂದಿನ ಯೋಜನೆಗಳಲ್ಲಿ ಅವರು ನಮಗೆ ಆ ಅನುದಾನವನ್ನು ಕೊಡುತ್ತಾರೆಂದು ಹೇಳುತ್ತಾ ಎಲ್ಲರಿಗೂ ಇದಕ್ಕೆ ಸಹಕರಿಸಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮಾನ್ಯ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಇದನ್ನು ನಡೆಸಿಕೊಡಬೇಕಾಗಿ ವಿನಂತಿ ಮಾಡಿ. ಬಹುದಿನದ ಬೇಡಿಕೆಯಾಗಿರುತ್ತದೆ. ಇದೊಂದು ಭಂಡಾರದ ಮನೆ ಮತ್ತು ಮಾದುಮೇಲೆ ಭಂಡಾರ ಮನೆ ರಸ್ತೆಯದು. ಆಗ ಶಾಸಕರ ಅನುದಾನ 6 ಲಕ್ಷವನ್ನು ಒದಗಿಸಿಕೊಟ್ಟಿದ್ದಾರೆ. ಈ ವಿಷಯದಲ್ಲಿ ನಾನೊಂದು ಪಂಚಾಯತ್ ಮೆಂಬರ್ ಆಗಿ ಶಾಸಕರಿಗೂ ಹಾಗೂ ಅದಕ್ಕೆ ಪ್ರಯತ್ನ ಪಟ್ಟವರಿಗೂ ನಾವು ಕೆಲವು ಬಾರಿ ಇದಕ್ಕೆ ನಮ್ಮ ಕಡೆಯಿಂದ ಮನವಿ ಕೊಟ್ಟಿದ್ದೆ ಶಾಸಕರಿಗೆ, ನನ್ನ ವಾರ್ಡಲ್ಲಿ ಇಂಥ ಕೆಲಸ ಆಗಬೇಕಂತೇಳಿ. ಅದಕ್ಕೂ ತಕ್ಷಣ ಸ್ಪಂದಿಸಿದ್ದಾರೆ. ಅದಕ್ಕೂ ಶಾಸಕರಿಗೂ ಈ ನನ್ನ ಪಂಚಾಯತ್ ಅಧ್ಯಕ್ಷರಿಗೂ ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ನಾನು ನಮ್ಮ ವಾರ್ಡಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಈ ಸಮಯ.